ಪ್ರಸಿದ್ಧ ಪ್ರವಾಸಿ ಹಾಗೂ ಧಾರ್ಮಿಕ ಕೇಂದ್ರವಾಗಿರುವ ಹೆಬ್ರಿ ತಾಲೂಕಿನ ವರಂಗ ಕೆರೆ ಬಸದಿಯಲ್ಲಿ ಈಜಲು ತೆರಳಿದ ಯುವಕರಿಬ್ಬರು ದಡ ಸೇರಲು ಪರದಾಟ ನಡೆಸಿದ ಘಟನೆ ಶನಿವಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ವರಂಗ ಗ್ರಾಮದಲ್ಲಿನ ಕೆರೆ ಬಸದಿಗೆ ಶನಿವಾರ ಮಧ್ಯಾಹ್ನ ಬೆಂಗಳೂರು ಕಡೆಯ ತಂಡವೊಂದು ಆಗಮಿಸಿತ್ತು. ಅವರ ಪೈಕಿ ಇಬ್ಬರು ಯುವಕರು ಕೆರೆಗೆ ಇಳಿದು 70 ಮೀಟರ್ ದೂರದಲ್ಲಿರುವ ಬಸದಿಯತ್ತ ಸಾಗಿದ್ದರು. ಈ ಮಧ್ಯೆ ಯುವಕರು ಸುಸ್ತಾಗಿದ್ದಾರೆ. ಈಜಲು ಸಾಧ್ಯವಾಗದೆ ಕೆರೆ ಮಧ್ಯದಲ್ಲಿಯೇ ರಕ್ಷಣೆಗಾಗಿ ಕೂಗಿದ್ದಾರೆ. ಇದನ್ನು ಗಮನಿಸುತ್ತಿದ್ದ ದಡದಲ್ಲಿದ್ದ ಅವರ ಗೆಳೆಯರು ಸ್ಥಳೀಯರ ನೆರವಿನಿಂದ ಲೈಫ್ ಜಾಕೆಟ್ ನೀಡಿ ಜೀವ ಉಳಿಸಿದ್ದಾರೆ. ಬಳಿಕ ಯುವಕರ ಹುಚ್ಚಾಟಕ್ಕೆ ಅರ್ಚಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ఆయన జాకెట్ బారది వాన మీద బారది కట్టుది వాళ్ళు అడే పోరు ಒಂತೆ ಉಂಟ